ಅಚ್ಚೆ ದಿನ ಕೊಡುತ್ತೇವೆ ಎಂದು ಹೇಳುತ್ತಾ ಅಧಿಕಾರ ಪಡೆದ ಮೋದಿಯವರು ಇದೀಗ ಜನರಿಗೆ ಸಂಕಷ್ಟಗಳನ್ನು ನೀಡುತ್ತಲೇ ಅಚ್ಚೆ ದಿನ ತೋರಿಸುತ್ತಿದ್ದಾರೆ. ಮನ್ ಕಿ ಬಾತ್ ನೀಡುತ್ತಿರುವ ಪ್ರಧಾನಿಗಳು ಬಾತ್ ಬಂದ್ ಮಾಡಿ ಜನರಿಗೆ ಸಹಾಯ ಮಾಡಿ ಎಂದು ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿ ಐವನ್ ಡಿಸೋಜಾ ಹೇಳಿದರು. ಅವರು ಪುತ್ತೂರು ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ವತಿಯಿಂದ ಇಂಧನ ಬೆಲೆ ಏರಿಕೆಯನ್ನು ವಿರೋಧಿಸಿ ಪುತ್ತೂರು ಪೇಟೆಯಲ್ಲಿ ನಡೆದ ಸೈಕಲ್ ಜಾಥಾವನ್ನು ನೆಹರು ನಗರದಲ್ಲಿ ಉದ್ಘಾಟಿಸಿ ಮಾತನಾಡಿದರು. ಮೋದಿಯ ಇಂತಹ ಅಚ್ಚೆ ದಿನ್ ಬೇಡ ಎಂಬ ಸಂದೇಶ ಸಾರಲು ಇದೀಗ ಸೈಕಲ್ ಜಾಥಾವನ್ನು ಹಮ್ಮಿಕೊಳ್ಳಲಾಗಿದೆ. ಹಿಂದೆಲ್ಲ ಪೆಟ್ರೋಲ್ ಡೀಸೆಲ್ಗಳಿಗೆ ಬೆಲೆ ಅಲ್ಪ ಪ್ರಮಾಣದಲ್ಲಿ ಏರಿದಾಗ ಭಾರಿ ಪ್ರತಿಭಟನೆ ನಡೆಸುತ್ತಿದ್ದ ಸಂಸದ ನಳಿನ್ ಕುಮಾರ್ ಕಟೀಲ್, ಶೋಭಾ ಕರಂದ್ಲಾಜೆ, ಸಂಜೀವ ಮಠಂದೂರು ಈಗ ಎಲ್ಲಿ ಹೋಗಿದ್ದಾರೆ? ಅಭಿವೃದ್ಧಿ ಕೆಲಸಕ್ಕಾಗಿ ದರ ಏರಿಕೆ ಮಾಡಿರುವುದಾಗಿ ನಳಿನ್ ಕುಮಾರ್ ಕಟೀಲ್ ಅವರು ಪೆದ್ದುತನದ ಹೇಳಿಕೆ ನೀಡುತ್ತಿದ್ದಾರೆ. ಜನರನ್ನ ಕಷ್ಟಕ್ಕೆ ಒಡ್ಡಿ ಇವರು ಮಾಡುವ ಅಭಿವೃದ್ಧಿಯಾದರೂ ಏನು ಎಂಬುದನ್ನು ಬಹಿರಂಗಪಡಿಸಲಿ ಎಂದು ಹೇಳಿದರು. ಸೆಂಟ್ರಲ್ ಅವರು ಒಂದು ಪೆಟ್ರೋಲ್ ಮೇಲೆ 1 ಲೀಟರ್ ಪೆಟ್ರೋಲ್ ಮೇಲೆ 36 ರೂಪಾಯಿ ಟ್ಯಾಕ್ಸ್ ಹಾಕ್ತಾ ಇದ್ದೀರಿ. ಯಾರು ಸೆಂಟ್ರಲ್ ಗವರ್ಮೆಂಟ್, ಸ್ಟೇಟ್ ಗವರ್ಮೆಂಟ್ 26 ರೂಪಾಯಿ ನೀವು ಸ್ಟೇಟ್ ಟ್ಯಾಕ್ಸ್ ಅನ್ನು ಹಾಕ್ತಾ ಇದ್ದೀರಿ. 26 ಮತ್ತು 36 ರೂಪಾಯಿ ಸೇರಿಸಿ ಇವತ್ತು 100ಗಿಂತಲೂ ಅಧಿಕ ಬೆಲೆ ನೀವು ಕೊಂಡೋಗಿದ್ದೀರಿ. ಬೆತ್ತನು ಏನು ಅಂತ ನನಗೆ ಗೊತ್ತಾಗಲ್ಲ. ಅವ್ನು ಬರೀ ಪೆದ್ದ ಗುಂಡ. ಅವ್ರು ಹೇಳ್ತಾನೆ ಅಭಿವೃದ್ಧಿ ಕೆಲಸ ಆಗ್ಬೇಕು. ಅಯ್ಯೋ, ಅಭಿವೃದ್ಧಿ ಕೆಲಸ ಮಾಡಿ ಯಾರ ಕಾಸ್ಟಲ್ಲಿ, ಯಾರ ಕಷ್ಟದಲ್ಲಿ ಅಭಿವೃದ್ಧಿ ಕೆಲಸ, ಯಾರ ಕುತ್ತಿಗೆ ಕಡಿದು ನೀವು ದೇಶ ನಡೆಸ್ಲಿಕ್ಕೆ ಹೋಗ್ತಾ ಇದ್ದೀರಿ? ಏನಾದರೂ ಮಾನ ಮರ್ಯಾದೆ ಇದೆಯಾ? ಏನಾದರೂ ನಿಮಗೆ ರಾಜ್ಯ ಜನತೆ ಬಗ್ಗೆ ಚಿಂತನೆ ಇದೆಯಾ? ಅದು ಈ ಕೊರೋನಾ ಸಂದರ್ಭದಲ್ಲಿ ಇವತ್ತು ಪ್ರತಿಯೊಂದಕ್ಕೂ ಬೆಲೆ ಏರಿಕೆ ಆಗ್ತಾ ಇದೆ. ತೊಗರಿ ಬೆಳೆಗೆ 70 ರೂಪಾಯಿ ಇದ್ದದ್ದು 160 ರೂಪಾಯಿ ಆಗ್ತಾ ಇದೆ. ಸಿಮೆಂಟ್ ಬೆಲೆ ಜಾಸ್ತಿ ಆಗ್ತಾ ಇದೆ. ಟೀ ಗುಡಿ, ಕಾಫಿ ಗುಡಿ ರೇಟ್ ಜಾಸ್ತಿ ಆಗ್ತಾ ಇದೆ. ಅಕ್ಕಿ ಬೆಲೆ ಜಾಸ್ತಿ ಆಗ್ತಾ ಇದೆ. ನಾವು ಬಾಂಡ್ಗಳನ್ನ ಮಾಡಿದ್ದೇವೆ, ಸಾಲ ಮಾಡಿದ್ದೇವೆ. 7 ವರ್ಷ ಆಯ್ತು, 7 ಇಯರ್ಸ್ ನೀವು ಅಧಿಕಾರಕ್ಕೆ ಬಂದು. 7 ವರ್ಷದಲ್ಲಿ ನಿಮ್ಗೆ ಇವತ್ತು ಹೇಳ್ತಾ ಇರೋದು ಬಾಂಡ್ಗಳು ಮಾಡಿದ್ದೇವೆ. ದರ್ಬೆಯಲ್ಲಿ ನಡೆದ ಸಮಾರೋಪ ಕಾರ್ಯಕ್ರಮದಲ್ಲಿ ಮಾತನಾಡಿದ ಯುವ ಕಾಂಗ್ರೆಸ್ನ ರಾಜ್ಯ ನಿಯೋಜಿತ ಅಧ್ಯಕ್ಷ ಮೊಹಮ್ಮದ್ ನಲ್ಪಾಡ್ ಅವರು, ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯ ಹೊರೆ ಕೇವಲ ಅದಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಅದು ದಿನ ಬಳಕೆಯ ವಸ್ತುಗಳ ಮೇಲೂ ಪರಿಣಾಮವನ್ನು ಬೀರುತ್ತಿದೆ. ದರ ಇಳಿಕೆಯಾಗುವ ತನಕ ನಮ್ಮ ಹೋರಾಟ ಮುಂದುವರಿಯಲಿದೆ. ಕಾಂಗ್ರೆಸ್ ದೇಶದಲ್ಲಿ ಸಂವಿಧಾನವನ್ನು ಉಳಿಸುವ ಹೋರಾಟ ನಡೆಸಿದ್ರೆ ಬಿಜೆಪಿ ತನ್ನ ಜನ ವಿರೋಧಿ ನೀತಿಗಳ ಮೂಲಕ ಸಂವಿಧಾನ ವಿರೋಧಿ ಕೆಲಸ ಮಾಡುತ್ತಿದೆ ಎಂದು ಹೇಳಿದರು. 14ರಲ್ಲಿ ಯಾವಾಗ ಈ ಬಿಜೆಪಿ ಸರ್ಕಾರ ಬಂತು, ಅಚ್ಚೆ ದಿನನ್ನ ಕೊಡುತ್ತೆ ಅಂತ ನಮ್ಮ ಮುಂದೆ ಬಂತು. ಇದೇ ಮೋದಿ, ಅಮಿತ್ ಶಾ ಅವರು ಸೆಂಟ್ರಲ್ ಕೂತು ಅಚ್ಚೆ ದಿನನ್ನ ನಿಮಗೆ ಕೊಡ್ತೀವಿ ಅಂತ ಹೇಳಿದ್ರು. ಇವತ್ತು ಯಾರಿಗೆ ಅಚ್ಚೆ ದಿನ ಬಂದಿದೆ ಅಂತ ಕೇಳಕ್ ಇಷ್ಟಪಡ್ತೀನಿ. ಏನು ಅದಾನಿ ಅಂಬಾನಿ ಅವ್ರಿಗೆ ಮಾತ್ರ ಅಚ್ಚೆ ದಿನ ಬಂದಿರೋದಾ? ನಿಮಗೂ ನಮಗೂ ಅಚ್ಚೆ ದಿನ ಬೇಡವಾ? ನಮ್ಗೆ ನಮ್ಮ ಹಳೆ ದಿನ್ನೇ ಕೊಟ್ಬಿಡಿ ಅಂತ ಕೇಳೋ ಪರಿಸ್ಥಿತಿಗೆ ಇವರು ತಗೊಂಡ್ಬಂದಿದ್ದಾರೆ. ಇವತ್ತು ಪೆಟ್ರೋಲಿನ ಬೆಲೆ 103 ರೂಪಾಯಿ ಈ ಭಾಗದಲ್ಲಿ ರೀಚ್ ಆಗಿದೆ. ಈ ಪೆಟ್ರೋಲ್ನ ಬೆಲೆ ಬೇರೆ ಪೆಟ್ರೋಲ್ ಮಾತ್ರ ಸೀಮಿತ ಆಗಲ್ಲ. ಎಲ್ಲಾ ವಸ್ತು, ಮನೆಯಲ್ಲಿರುವಂತ ಎಲ್ಲಾ ವಸ್ತುಗೆ ಪೆಟ್ರೋಲ್ನ ಬೆಲೆ ಡೈರೆಕ್ಟ್ ಆಗಿ ರಿಲೇಟ್ ಆಗುತ್ತೆ. ಇದು ಬೇಡ ಬಿಡಿ ಹಂಗೆ ಬಂತು. ಇದು ಬೇರೆ ನಮ್ಮ ಮಾತ್ರ ಕಷ್ಟ ಅಲ್ಲ, ನಮ್ಮಲ್ಲಿರುವಂತ ಎಲ್ಲರ ಕಷ್ಟ ಇದು. ಈ ಬಿಜೆಪಿ ಸರ್ಕಾರ ಜನಪರವಾದಂತ ಕೆಲಸ ಕೂಡ ಮಾಡಲ್ಲ, ಜನಪರವಾದಂತ ಕಾಳಜಿನೂ ಇಲ್ಲ. ಸೈಕಲ್ ಜಾಥಾವು ನೆಹರು ನಗರದಿಂದ ಆರಂಭಗೊಂಡು ಪುತ್ತೂರು ಮುಖ್ಯ ರಸ್ತೆಯಲ್ಲಿ ಸಂಚರಿಸಿ ದರ್ಬೆಯಲ್ಲಿ ಕೊನೆಗೊಂಡಿತು. ಪ್ರತಿಭಟನೆಯಲ್ಲಿ ಮಾಜಿ ಶಾಸಕಿ ಶಕುಂತಲಾ ಟಿ ಶೆಟ್ಟಿ, ಕಾಂಗ್ರೆಸ್ ಜಿಲ್ಲಾ ವಕ್ತಾರ ಮೊಹಮ್ಮದ್ ಬಡಗನೂರು, ಪುತ್ತೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಂಬಿ ವಿಶ್ವನಾಥ್ ರೈ, ಸೇವಾದಳದ ಅಧ್ಯಕ್ಷ ಜಾಕಿಮ್ ಡಿಸೋಜಾ, ವಿಟ್ಲ ಉಪ್ಪಿನಂಗಡಿ ಬ್ಲಾಕ್ ಅಧ್ಯಕ್ಷ ಡಾ ರಾಜರಾಮ್, ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ವಿಶಾಲಾಕ್ಷಿ ಬನ್ನೂರು ಮೊದಲಾದವರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು.